ಇತ್ತೀಚೆಗೆ ಕಳ್ಳರು ಎಟಿಎಂನಿಂದ ದುಡ್ಡು ತೆಗೆಯಲು ಹೋಗಿ ದುಡ್ಡು ಬರದೇ ಇದ್ದಾಗ ಎಟಿಎಂ ಅನ್ನೇ ದೋಚಿಕೊಂಡು ಹೋಗಿರುವ ಹಲವಾರು ಘಟನೆಗಳನ್ನ ನಾವು ಇತ್ತೀಚೆಗೆ ಕೇಳಿದ್ದೇವೆ. ಅದೇ ರೀತಿ ಇಂದು ಮನುಷ್ಯರ ಮೇಲಂತೂ ಭಯನೇ ಇಲ್ಲ, ಆದರೆ ದೇವರ ಮೇಲೂ ಕೂಡ ಭಯ ಭಕ್ತಿ ಇಲ್ಲವೇ ಇಲ್ಲ. ದೇವರ ಮೇಲೆ ಹಾಕಿದ ಚಿನ್ನಾಭರಣಗಳನ್ನ, ದೇವಸ್ಥಾನದಲ್ಲಿ ಇರುವಂತಹ ಹುಂಡಿಗಳನ್ನ ಹೊಡೆದು ಆಭರಣಗಳನ್ನು ದೋಚಿಕೊಂಡು ಹೋಗಿರುವ ಪ್ರಸಂಗಗಳು ಪ್ರತಿನಿತ್ಯ ನಾವು ಟಿವಿ ನ್ಯೂಸ್ಗಳಲ್ಲಿ, ಪೇಪರ್ಗಳಲ್ಲಿ ಓದ್ತಾನೆ ಇರುತ್ತೇವೆ. ಇಂತಹದೇ ಒಂದು ಘಟನೆ ಮಹಾರಾಷ್ಟ್ರ ರಾಜ್ಯದ ಸತಾರಾ ಜಿಲ್ಲೆಯ ದಹಿವಾಡಿಯಲ್ಲಿ ನಡೆದಿದೆ. ಆದರೆ ವಿಚಿತ್ರ ಏನೆಂದರೆ ಈ ಆರೋಪಿಗಳು ಪೊಲೀಸರಿಂದಲ್ಲ, ಜನರಿಂದೂ ಅಲ್ಲ, ನೇರವಾಗಿ ಆ ಪಾಂಡುರಂಗ ವಿಠಲನೆಂದರೆ ಶಿಕ್ಷೆಗೆ ಒಳಗಾಗಿದ್ದಾರೆ ಎಂದರೆ ನೀವು ನಂಬುತ್ತೀರಾ? ಹಾಗಾದ್ರೆ ಅಲ್ಲಿ ನಡೆದಿದ್ದಾದ್ರೂ ಏನು, ಆ ಕಳ್ಳಕಾಕರು ಮಾಡಿದ್ದಾದರೂ ಏನು, ಅವರಿಗೆ ಏನು ಶಿಕ್ಷೆ ಸಿಕ್ಕಿದೆ? ಈ ಎಲ್ಲ ಅಚ್ಚರಿಯ ಬೆಳವಣಿಗೆಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕರೋನಾ ಆಗಿದ್ದ ಕಾರಣ ಕಳ್ಳಕಾಕರಿಗೂ ಕಳ್ಳತನ ಮಾಡುವುದು ಕಷ್ಟವೇ ಆಗಿತ್ತು. ಜಾವೇದ್ ಹುಸೇನ್ ಹಾಗೂ ಆತನ ತಂಡ ಗಂಡ ಹೆಂಡತಿ ಕೆಲಸ ಮಾಡುತ್ತಿದ್ದಂತಹ ಮನೆಗಳನ್ನ ಗುರುತಿಸಿ ಅವರು ಕೆಲಸಕ್ಕೆ ಹೋದಾಗ ಆ ಮನೆಗಳನ್ನು ಒಡೆದು ಒಡವೆಗಳನ್ನ, ಹಣವನ್ನ ದೋಚುತ್ತಿದ್ದರು. ಆದರೆ ಕರೋನಾ ಆದ ಕಾರಣ ಹಲವಾರು ಕುಟುಂಬಗಳು ಮನೆಯಿಂದಲೇ ಕೆಲಸ ಮಾಡುತ್ತಿದ್ದವು. ಇದರಿಂದ ಕಂಗಾಲಾಗಿದ್ದ ಜಾವೇದ್ ಹುಸೇನ್ ಹಾಗೂ ಆತನ ತಂಡ ಕರೋನಾದ ನಂತರ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಲು ಪ್ರಾರಂಭಿಸಿತು. ಅದು ಸೆಪ್ಟೆಂಬರ್ 2021 ಸೆಪ್ಟೆಂಬರ್ 17ನೇ ತಾರೀಕು ದಹಿವಾಡಿಯಲ್ಲಿ ಇರುವಂತಹ ಪ್ರಸಿದ್ಧ ವಿಠಲ ಮಂದಿರದಲ್ಲಿ ಕಳ್ಳತನ ಆಗಿದೆ ಎಂದು ಸುದ್ದಿ ಹರಡುತ್ತದೆ. ಬರೀ ಹುಂಡಿಯಲ್ಲಿದ್ದ ಹಣ ಅಥವಾ ಒಡೆಗಳನ್ನು ಕಳ್ಳತನ ಮಾಡಿದ್ದರೆ ಜನರು ಹಾಗೂ ಭಕ್ತರು ಮತ್ತು ದೇವಸ್ಥಾನದ ಮಂಡಳಿ ಅಷ್ಟೊಂದು ಗಾಬರಿಯಾಗುತ್ತಿರಲಿಲ್ಲ, ಚಿಂತೆನೂ ಕೂಡ ಮಾಡುತ್ತಿರಲಿಲ್ಲ. ಆದರೆ ದೇವಸ್ಥಾನದ ಪ್ರಧಾನ ಅರ್ಚಕರು ಜೊತೆಗೆ ಆ ದೇವಸ್ಥಾನ ಮಂಡಳಿ ಆಶ್ಚರ್ಯಾಗಿದ್ದು, ದೇವಸ್ಥಾನದಲ್ಲಿ ಇದ್ದಂತಹ ವಿಠಲ ಮೂರ್ತಿಯೇ ನಾಪತ್ತೆಯಾಗಿತ್ತು. ಈ ವಿಷಯವನ್ನು ಅರಿತಂತಹ ಪೊಲೀಸರು ದೇವಸ್ಥಾನಕ್ಕೆ ಧಾವಿಸಿ ಪೊಲೀಸ್ ನಾಯಿಗಳನ್ನು ಕರೆಸಿ ಕಳ್ಳಕಾಕರನ ಹುಡುಕಾಟವನ್ನು ಪ್ರಾರಂಭಿಸುತ್ತದೆ. ಆ ನಾಯಿಗಳು ಎಲ್ಲಿ ಹುಡುಕಿದರೂ ಕಳ್ಳರ ವಾಸನೆ ಕೂಡ ಸಿಗುವುದಿಲ್ಲ, ಎಲ್ಲಿಯೂ ಕಳ್ಳರ ಸುಳಿವು ಕೂಡ ದೊರೆಯುವುದಿಲ್ಲ. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅರ್ಚಕರನ್ನು ವಿಚಾರಣೆ ಮಾಡಿದಾಗ ಯಾವ ಸಮಯದಲ್ಲಿ ಯಾಕೆ ಕಳ್ಳತನ ಆಯಿತೆಂದು ಪ್ರಶ್ನಿಸುತ್ತಾರೆ. ಆಗ ಅರ್ಚಕರು ತಾವು ಮಂಗಳವಾರ ಬೆಳಗ್ಗೆ 6 ಗಂಟೆಗೆ ಎಂದಿನಂತೆ ಬೆಳಗ್ಗೆ ಪೂಜೆಗೆ ಬಂದಾಗ ದೇವಸ್ಥಾನದಲ್ಲಿ ಎಲ್ಲಾ ಚಿಲ್ಲಾಪಿಲ್ಲಿಯಾಗಿತ್ತು. ಗಾಬರಿಗೊಂಡು ಗರ್ಭಗುಡಿ ಬಾಗಿಲನ್ನು ತೆಗೆದಾಗ ಗರ್ಭಗುಡಿಯಲ್ಲಿ ವಿಠಲನ ಮೂರ್ತಿಯೇ ನಾಪತ್ತೆಯಾಗಿತ್ತು. ವಿಚಿತ್ರ ಏನೆಂದರೆ ಹುಂಡಿಲಿರುವ ದುಡ್ಡು ಹಾಗೆ ಇತ್ತು. ಆ ಕಳ್ಳರು ಹುಂಡಿಯ ಬದಲು ದೇವರ ಮೂರ್ತಿಯನ್ನು ಕದ್ದು ಒಯ್ದಿದ್ದಾರೆಂದು ಪೊಲೀಸರಿಗೆ ಪುಂಡಲೀಕ್ ಎಂಬ ಅರ್ಚಕರು ವಿವರಣೆ ನೀಡಿದ್ದಾರೆ. ಕಳ್ಳರು ಹೆಚ್ಚಾಗಿ ಮೂರ್ತಿಗಳನ್ನು ಕದಿಯೋದಿಲ್ಲ, ಬದಲಾಗಿ ಮೂರ್ತಿಯ ಮೇಲೆ ಇರುವಂತಹ ಚಿನ್ನದ, ಬೆಳ್ಳಿಯ ಆಭರಣಗಳನ್ನು ಕಳ್ಳತನ ಮಾಡುತ್ತಾರೆ. ಹಾಗಾದರೆ ಆ ವಿಠಲ ಮೂರ್ತಿಯನ್ನೇ ಅವರು ದೋಚಲು ಕಾರಣ ಏನೆಂದು ಪೊಲೀಸರು ಅರ್ಚಕರನ್ನು ವಿಚಾರಿಸಿದಾಗ ಆ ಅರ್ಚಕರು ಒಂದು ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಅದೇನೆಂದರೆ, ಹೋದ ವರ್ಷ ಅಷ್ಟೇ ವಿಠಲನ ಮೂರ್ತಿಗೆ ಬೆಲೆ ಬಾಳುವ ಚಿನ್ನದ ಆಭರಣಗಳನ್ನ ಯಾರೋ ಒಬ್ಬ ದಾನಿಗಳು ನೀಡಿದ್ದರು. ಅದನ್ನ ಮೂರ್ತಿಯ ಮೇಲೆ ಹಾಕಲಾಗಿತ್ತು. ಪದೇ ಪದೇ ಅವುಗಳನ್ನ ತೆಗೆದು ಸಾಯಂಕಾಲ ಲಾಕರ್ನಲ್ಲಿ ಇಡಬೇಕಾಗಿತ್ತು. ಹೀಗೆ ಮಾಡುವುದು ಬೇಡ ಎಂದು ದೇವಸ್ಥಾನದ ಮಂಡಳಿ ಆ ಆಭರಣಗಳನ್ನ ದೇವರ ಮೂರ್ತಿಗೆ ಅಂಟಿಸುವ ಹಾಗೆ ಒಂದು ಲೇಪನವನ್ನ ಹಾಕಿ ಆಭರಣಗಳನ್ನ ಮೂರ್ತಿಗೆ ಅಂಟಿಸಲಾಗುತ್ತದೆ. ಹೀಗಿರುವಾಗ ಕಳ್ಳರು ಆಭರಣಗಳನ್ನ ಮೂರ್ತಿಯಿಂದ ಕಿತ್ತಲು ನೋಡಿದ್ದಾರೆ. ಅವರಿಗೆ ಆ ಆಭರಣಗಳು ತೆಗೆಯಲು ಸಾಧ್ಯವಾಗಿಲ್ಲ. ಇದೇ ಕಾರಣ ಅವರು ಆಭರಣಗಳನ್ನ ಮೂರ್ತಿಯ ಸಮೇತ ಕದ್ದು ಒಯ್ದಿದ್ದಾರೆ ಎಂದು ಅರ್ಚಕರು ಸಂಶಯ ಪಟ್ಟಿದ್ದಾರೆ. ಈ ಮಾಹಿತಿಯನ್ನು ಪಡೆದಂತಹ ಪೊಲೀಸ್ ಇನ್ಸ್ಪೆಕ್ಟರ್ ಸುಶೀಲ್ ಸಿಂಧೆ ತಮ್ಮ ಇನ್ವೆಸ್ಟಿಗೇಷನ್ ಜಾಲವನ್ನ ರಾಜ್ಯಾದ್ಯಂತ ಹರಿಸಿದ್ದಾರೆ. 2 ದಿನಗಳಾದರೂ ಕೂಡ ವಿಠಲನ ಮೂರ್ತಿಯಾಗಲಿ, ಆಭರಣಗಳಾಗಲಿ ಅಥವಾ ಕಳ್ಳರ ಪತ್ತೆ ಕೂಡ ಆಗುವುದಿಲ್ಲ.
ಸ್ಥಳೀಯ MLA ಹಾಗೂ ಮಂತ್ರಿಗಳಿಂದ ಇನ್ಸ್ಪೆಕ್ಟರ್ ಶಿಂದೆ ಮೇಲೆ ಪ್ರೆಷರ್ ಬರುತ್ತದೆ. ಇನ್ಸ್ಪೆಕ್ಟರ್ ಶಿಂದೆ ಹಾಗೂ ಅವರ ತಂಡ ಇನ್ನಷ್ಟು ತ್ವರಿತವಾಗಿ ಆ ಕೇಸನ್ನ ಸಾಲ್ವ್ ಮಾಡಲು ಪ್ರಯತ್ನ ಮಾಡುತ್ತಾರೆ. ಆದರೂ ಕೂಡ ಅವರಿಗೆ ಕಳ್ಳಕಾಕರ ಒಂದಿಷ್ಟು ಸುಳಿವು ಸಿಗುವುದಿಲ್ಲ. ಇದನ್ನು ದೇವರ ವಿಸ್ಮಯ ಅಂತೀರೋ, ದೇವರ ಮಹಿಮೆ ಅಂತೀರೋ, ಅಥವಾ ಪ್ರಕೃತಿಯ ವಿಕೋಪ ಅಂತೀರೋ ಗೊತ್ತಿಲ್ಲ. ಜಾವೇದ್ ಹುಸೇನ್ ಹಾಗೂ ಅವರ ತಂಡ ದಹಿವಾಡಿಯ ಹೊರವಲಯದಲ್ಲಿ ಈ ಮೂರ್ತಿಯನ್ನು ಕದ್ದು ಅವಿತುಕೊಂಡು ಒಂದು ಮನೆಯಲ್ಲಿ ಇರುತ್ತಾರೆ. ಅದು ಸೆಪ್ಟೆಂಬರ್ 22ನೇ ತಾರೀಕು. ಈ ಘಟನೆ ನಡೆದು 5 ದಿವಸಗಳು ಆಗಿದ್ದವು. ಮಾರನೇ ದಿನ ಜಾವೇದ್ ಹುಸೇನ್ ಹಾಗೂ ಆತನ ತಂಡ ಆ ಮೂರ್ತಿಯನ್ನ ಆಭರಣದೊಂದಿಗೆ ಮಾರಿ ಹಣವನ್ನು ಗಳಿಸುವ ಯೋಚನೆ ಹಾಕುತ್ತಾರೆ. ಮರುದಿನ ಬೆಳಿಗ್ಗೆ ಎದ್ದು ಆ ಮೂರ್ತಿಯೊಂದಿಗೆ ಮುಂಬೈಗೆ ಹೋಗುವ ಪ್ಲಾನ್ ಕೂಡ ಹಾಕುತ್ತಾರೆ. ಕಂಠದವರೆಗೆ ಕುಡಿದು ಸರಿಯಾಗಿ ಬಿರಿಯಾನಿ ತಿಂದು ಮಲಗಿರುತ್ತಾರೆ. ವಿಚಿತ್ರ ಅಂದ್ರೆ ಬೆಳಗ್ಗೆ ಏಳುವಷ್ಟರಲ್ಲಿ ಆ 1 ಅಂತಸ್ತಿನ ಕಟ್ಟಡ ತನ್ನಂತಾನೆ ಬಿದ್ದು ಹೋಗಿದೆ. ಭಾರಿ ಆವಾಜ್ ಆದ ಕಾರಣ ಅಕ್ಕಪಕ್ಕದ ಜನ ಬೆಳಗ್ಗೆ 5 ಗಂಟೆಗೆ ಎದ್ದು ಈ ಘಟನೆಯನ್ನು ನೋಡಿದ್ದಾರೆ. ಆಮೇಲೆ ಪೊಲೀಸರಿಗೆ ಈ ಮಾಹಿತಿಯನ್ನು ನೀಡಿದ್ದಾರೆ. ಪೊಲೀಸರು ಅಗ್ನಿಶಾಮಕ ದಳದೊಂದಿಗೆ ಅಲ್ಲಿಗೆ ಧಾವಿಸಿದ್ದಾರೆ. ಆಮೇಲೆ ಬಿದ್ದಂತಹ ಕಟ್ಟಡದ ಅವಶೇಷಗಳನ್ನು ತೆಗೆದಾಗ ಅವರಿಗೆ ಸಿಕ್ಕಿದ್ದು ಜಾವೇದ್ ಹಾಗೂ ತಂಡದ ಕೆಲವು ಶವಗಳು, ಜೊತೆಗೆ ವಿಠ್ಠಲನ ಮೂರ್ತಿ. ತಂಡದಲ್ಲಿದ್ದ 4 ಜನರಲ್ಲಿ 3 ಜನರು ಮೃತ್ಯು ಅಲ್ಲಿಯೇ ಆಗಿ ಹೋಗಿತ್ತು. ಜಾವೇದ್ಗೆ ಅತಿಯಾದ ಗಾಯವಾಗಿ ಸ್ವಲ್ಪ ಉಸಿರಾಡುತ್ತಿದ್ದ. ಪೊಲೀಸರು ನಡೆದ ಘಟನೆ ಬಗ್ಗೆ ಜಾವೇದ್ ಅನ್ನು ವಿಚಾರಿಸಲು ಅವನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕೆಂದು ನಿರ್ಧಾರ ಮಾಡುತ್ತಾರೆ. ಇನ್ನೇನು ಜಾವೇದ್ ಸಾಯುವ ಸ್ಥಿತಿಯಲ್ಲಿರುತ್ತಾನೆ. ಆಂಬ್ಯುಲೆನ್ಸ್ ನಲ್ಲಿಯೇ ತಾನು ಮಾಡಿದ ಕೃತ್ಯ ಹಾಗೂ ನಡೆದಂತಹ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಪೊಲೀಸರ ಮುಂದೆ ಇಡುತ್ತಾನೆ. ಇನ್ನೇನು ಆಸ್ಪತ್ರೆ ತಲುಪಬೇಕೆನ್ನುವಷ್ಟರಲ್ಲಿ ಆತನ ಪ್ರಾಣ ಕೂಡ ಹೋಗುತ್ತದೆ. ಆಮೇಲೆ ಪೊಲೀಸರು ಆ ವಿಠಲನ ಮೂರ್ತಿಯನ್ನು ವಾಪಸ್ಸು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅರ್ಚಕರಿಗೆ ಕೊಟ್ಟಿದ್ದಾರೆ. ಅರ್ಚಕರು ಮೊದಲಿನ ಹಾಗೆ ಆ ವಿಠಲ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸ್ನೇಹಿತರೆ, ಇದು ಸತ್ಯ ಘಟನೆ. ಇದರ ಬಗ್ಗೆ ನಾನು ಹೆಚ್ಚಿಗೆ ಹೇಳಲು ಹೋಗುವುದಿಲ್ಲ. ಯಾಕಂದ್ರೆ ಎಷ್ಟೋ ಜನ ದೇವರನ್ನಾಗಲಿ ದೇವರಲ್ಲಿ ನಂಬಿಕೆ ಇರುವುದಿಲ್ಲ. ಅಂಥವರು ಇದು ಕಟ್ಟುಕತೆ, ಸುಳ್ಳು ಕತೆ ಎನಿಸಬಹುದು. ಯಾರಿಗೆ ನಂಬಿಕೆ ಇರುತ್ತದೆಯೋ, ಯಾರು ದೇವರನ್ನು ನಂಬುತ್ತಾರೋ ಅಂಥವರು ಮಾತ್ರ ಈ ಘಟನೆಯನ್ನು ನಂಬಲು ಸಾಧ್ಯ. ಇಲ್ಲಿ ಪೊಲೀಸರಾಗಲಿ ಅಥವಾ ಜನರಾಗಲಿ ಆ ದೇವರನ್ನು ಹುಡುಕಲು ಸಾಧ್ಯವಾಗಲಿಲ್ಲ. ಯಾವಾಗ ಇದು ಅಸಾಧ್ಯವಾಯಿತೋ ದೇವರೇ ತನ್ನನ್ನು ತಾನು ಹುಡುಕುವಂತೆ ಈ ಒಂದು ಪ್ರಕೃತಿಯ ವಿಕೋಪವನ್ನ ನಿರ್ಮಾಣ ಮಾಡಿದ್ದಾನೆ ಎಂದು ಆ ಅರ್ಚಕರು ಹೇಳಿಕೊಂಡಿದ್ದಾರೆ. ಇಷ್ಟು ಮಾತ್ರ ನಾನು ಈ ಘಟನೆ ಬಗ್ಗೆ ಹೇಳಬಲ್ಲೆ. ಈ ಘಟನೆಯನ್ನ ನಂಬುವುದು ಬಿಡುವುದು ನಿಮ್ಮ ತರ್ಕಕ್ಕೆ ಬಿಟ್ಟಿದ್ದು, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಒಂದು ವೇಳೆ ನೀವು ನಿಜವಾಗಿಯೂ ವಿಠಲನ ಭಕ್ತರಾಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಪಾಂಡುರಂಗ ವಿಠಲ ಎಂದು ಕಮೆಂಟ್ ಹಾಕಿ. ಇಂತಹದೇ ಕುತೂಹಲಕಾರಿ ವಿಷಯವನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.